ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟ ದಂಗೆಯ ಸ್ವರೂಪವನ್ನ ಪಡೆದಿದೆ. ನೀಟ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಪ್ರತಿಭಟನೆ ನಡೀತಾ ಇದೆ. ಕೇವಲ ನೀಟ್ ಪರೀಕ್ಷೆಯಲ್ಲಿ ಮಾತ್ರವಲ್ಲ, ಎಲ್ಲಾ ಪರೀಕ್ಷೆಯಲ್ಲಿ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ. ಹೋರಾಟಗಾರರು ಹೋಗ್ತಾ ಇರುವಂತಹ ದಾರಿ ಸರಿಯಿಲ್ಲ. ಪೊಲೀಸರು ಲಾಠಿ ಚಾರ್ಜ್, ಟಿಯರ್ ಗ್ಯಾಸ್ ಯೂಸ್ ಮಾಡಿದ್ರೆ ಕಾಂಗ್ರೆಸ್ಸಿಗರಿಗೆ ಬೇಸರ ಆಗ್ತದೆ. ಅದಕ್ಕೆ ಬೂಟು ಬಿಟ್ಟು ಮೆಟ್ಟ ಹಾಕೊಂಡು ಬನ್ನಿ, ಮೆಟ್ಟಲ್ಲಿ ಹೊಡೀರಿ ಎಂದು ಮಾಜಿ ಡಿವೈಎಸ್ಪಿ ಅನುಪಮ ಶೆಣೈ ಹೇಳಿದ್ರು. ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು, ನ್ಯಾಯಾಧೀಶರು ಹೇಳಿದ ಕಾಕ್ರೋಚ್ ಅನ್ನೋ ಪದ ಬಳಕೆಯೇ ಈ ಹೋರಾಟಕ್ಕೆ ಕಾರಣ. ನ್ಯಾಯಾಲಯದ ಗೌರವ ಮತ್ತು ಘನತೆಗೆ ಧಕ್ಕೆ ಮಾಡೋದು ಸರಿಯಲ್ಲ. ಈಗ ಎಲ್ಲರೂ ಕೂಡ ಪೇಪರ್ ಲೀಕ್ ಮತ್ತು ಆತ್ಮಹತ್ಯೆಯ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದಾರೆ. ನೀಟ್ ಪರೀಕ್ಷೆ ಪದ್ಧತಿ ದಕ್ಷಿಣ ಭಾರತೀಯರಿಗೆ ಮಾರಕವಾಗಿದೆ. ಪ್ರಧಾನಿ ಮೋದಿ ಅವರೇ ಉತ್ತರ ಭಾರತೀಯರಿಗೆ ಅನುಕೂಲ ಆಗುವಂತೆ ನೀಟ್ ಪರೀಕ್ಷೆ ತಂದಿರಿ. ಇವತ್ತು ಉತ್ತರ ಭಾರತೀಯರೇ ನಿಮಗೆ ಅಗ್ನಿ ಪರೀಕ್ಷೆಯನ್ನ ತಂದಿದ್ದಾರೆ. ನೀಟ್ ಪರೀಕ್ಷೆಯನ್ನ ರದ್ದುಗೊಳಿಸಿ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರುದ್ರಾಕ್ಷಿ ಧರಿಸಿ ಬಂದು ಜಿರಳೆಯಲ್ಲ ನಾನು ಮಹಿಳೆ ಎಂಬ ಫೋಟೋ ಹಿಡಿದು ಅನುಪಮ ಶೆಣೈ ಮಾಧ್ಯಮದ ಗಮನವನ್ನ ಸೆಳೆದ್ರು. ಮುಖ್ಯವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ನೀಟ್ ಪರೀಕ್ಷೆಯ ಬಗ್ಗೆ ಎತ್ತಿರುವ ಪ್ರಶ್ನೆಗಳಲ್ಲಿ ಸೂಸೈಡ್, ವಿದ್ಯಾರ್ಥಿಗಳ ಸೂಸೈಡ್ ಮತ್ತು ಪೇಪರ್ ಲೀಕ್ ಬಗ್ಗೆ. ಈ ರೀತಿಯ ಪೇಪರ್ ಲೀಕ್ಗಳು ಮತ್ತು ವಿದ್ಯಾರ್ಥಿಗಳ ಸೂಸೈಡ್ ಕೇವಲ ನೀಟ್ ಪರೀಕ್ಷೆಯಲ್ಲಿ ಮಾತ್ರ ಅಲ್ಲ, ಎಲ್ಲ ಪರೀಕ್ಷೆಗಳಲ್ಲೂ ಆಗ್ತಾ ಇದೆ. ಅದನ್ನು ಅಡ್ರೆಸ್ ಮಾಡಬೇಕು, ಬರೀ ನೀಟ್ ಎಕ್ಸಾಮ್ ಮಾತ್ರ ಅಲ್ಲ. ಆದರೆ ಅವರು ಹೋಗ್ತಾ ಇರುವ ದಾರಿ ಸರಿ ಇಲ್ಲ. ಕಾಕ್ರೋಚ್ ಜನತಾ ಪಾರ್ಟಿಗೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಹೆಸರು ಬರಲು ಕಾರಣ ಜಸ್ಟಿಸ್ ಸೂರ್ಯಕಾಂತ್ ಅವರು ಹೇಳಿದ ಕಾಕ್ರೋಚ್ ಅನ್ನುವ ಪದ ಬಳಕೆ. ಒಂದು ನ್ಯಾಯಾಧೀಶರಾಗಿ ನ್ಯಾಯಪೀಠದಲ್ಲಿ ಉನ್ನತ ಹುದ್ದೆಯಲ್ಲಿ ಕುಳಿತುಬಿಟ್ಟು ಕೋರ್ಟ್ನ ಡೆಕೋರಮನ್ನು ಮೇಂಟೈನ್ ಮಾಡುವ ಬದಲಿಗೆ ಆ ರೀತಿಯಾಗಿ ಕ್ಷುಲ್ಲಕ ಹೇಳಿಕೆ ನೀಡಿದ್ದು ಕೋರ್ಟ್ನ ಘನತೆಗೆ ಧಕ್ಕೆ ಬಂದಿದೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಕೇವಲ ಕಕ್ಷಿದಾರರಿಗೆ, ವಕೀಲರಿಗೆ ಅಥವಾ ಪೊಲೀಸರು ಅಥವಾ ಸಾಕ್ಷಿ ನುಡಿಯುವ ಜನರಿಗೆ ಮಾತ್ರ ಅಲ್ಲ. ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನೋದು ನ್ಯಾಯಾಧೀಶರು ಯಾವಾಗ ಕೋರ್ಟ್ನ ಗೌರವ ಮತ್ತು ಘನತೆಗೆ ಧಕ್ಕೆ ತರ್ತಾರೆ ಆಗ ಅವರ ಮೇಲೆ ಅನ್ವಯ ಆಗಬೇಕು. ನಾನು ಜಿರಳೆ ಅಲ್ಲ, ಮಹಿಳೆ. ಸೊ ನನಗೆ ಜಿರಳೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ನಾನು ಜಿರಳೆಯನ್ನು ಹೊಡೆಯೋಕ್ಕೆ ಬಳಸೋದು ಪರಕ್ಕೆ ಇಲ್ಲದ್ರೆ ಮೆಟ್ಟು. ಈಗ ಪೊರಕೆ ಮೂಲೆಯಲ್ಲಿ ಕೂತಿದೆ, ನೆಕ್ಸ್ಟ್ ಜಿರಳೆ ಅಂತ ಹೇಳಿದರೆ ಮೆಟ್ಟು ತಗೊಂಡು ಹೊಡಿತೇನೆ ಅಷ್ಟೇ. ಮತ್ತು ಇನ್ನೊಂದು ಪೊಲೀಸರಿಗೆ ಹೇಳೋದಷ್ಟೇ, ನೀವು ಲಾಠಿ ಚಾರ್ಜ್, ಟಿಯರ್ ಗ್ಯಾಸ್ ಎಲ್ಲ ಯೂಸ್ ಮಾಡಿದರೆ ಅವರಿಗೆ ಬಹಳ ಬೇಸರ ಆಗ್ತದೆ. ಕಾಂಗ್ರೆಸ್ಸಿಗರಿಗೆಲ್ಲ ಟಿಯರ್ ಗ್ಯಾಸ್ ಯೂಸ್ ಮಾಡಿದರು, ಲಾಠಿ ಚಾರ್ಜ್ ಮಾಡಿದರು ಅಂಥೇಳಿ. ಒಂದು ಕೆಲಸ ಮಾಡಿ, ಪೊಲೀಸರು ಬೂಟ್ ತೆಗೆದು ಪಕ್ಕದಲ್ಲಿ ಇಡಿ, ಮೆಟ್ಟು ಹಾಕೊಂಡು ಬನ್ನಿ, ಮೆಟ್ಟಲ್ಲಿ ಹೊಡೀರಿ.